ಮೊನ್ನೆ ತಾನೇ ನಡೆದ ವಿಧಾನಸಭೆ ಅಧಿವೇಶನ ಒಟ್ಟು 9 ದಿನ 78 ಗಂಟೆ ನಡೆದಿದ್ದು 39 ಬಿಲ್ ಪ್ರೆಸೆಂಟ್ ಆಗಿ ಅಧಿವೇಶನದಲ್ಲಿ ಹೊಸ ಇತಿಹಾಸ ರಚನೆಯಾಗಿದೆ. ರಾಜ್ಯ ಸಚಿವ ಸಂಪುಟದ ಮುಂದಿನ ಸಭೆ ಬಿಜಾಪುರದಲ್ಲಿ ನಡೆಯಲಿದ್ದು ಬಳಿಕ ಮಂಗಳೂರಿನಲ್ಲಿ ಸಭೆ ನಡೆಯಲಿದೆ. ಈ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಲಭ್ಯವಾಗಿದೆ ಎಂದು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದರು. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಸಭೆ ನಡೆಯುವಾಗ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜಿಲ್ಲೆಯ ಅಗತ್ಯ ಬೇಡಿಕೆಗಳ ಕುರಿತಂತೆ ಪಟ್ಟಿಯನ್ನ ಸಿದ್ಧಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಇನ್ನು ಕರಾವಳಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಿಸಿ ಮಾತನಾಡಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಐ ಆಧಾರಿತ ಭದ್ರತಾ ವ್ಯವಸ್ಥೆಯನ್ನ ಒದಗಿಸಲು ಸಿದ್ಧತೆ ನಡೆಸಲಾಗಿದೆ. ಕೋಟೆಪುರದಿಂದ ಬೋಳಾರದವರೆಗೆ 1.5 ಕಿಲೋಮೀಟರ್ ಉದ್ದದ 200 ಕೋಟಿ ರೂಪಾಯಿ ವೆಚ್ಚದ ದ್ವಿಪಥ ಸೇತುವೆಗೆ ಸಂಬಂಧಿಸಿ ನಬಾರ್ಡ್ನಿಂದ ಅನುಮತಿ ದೊರೆಯಬೇಕಿದೆ ಎಂದು ತಿಳಿಸಿದರು. ದಿನಾಂಕ 11 ಆಗಸ್ಟ್ರಿಂದ 22 ಆಗಸ್ಟ್ ತನಕ 9 ದಿವಸ ಕಾಲ ನಡೆದಿದ್ದು 71 ಗಂಟೆ ನಡೆದಿದೆ. 9 ದಿವಸದಲ್ಲಿ 78 ಗಂಟೆ ತನಕ ಒಂದು ಅಧಿವೇಶನ ನಡೆದಂತ ಹೇಳಿದರೆ ನೀವೆನಿಸಿ ನಮ್ಮ ಶಾಸಕರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಅಂತೇಳಿ. ಇದರಲ್ಲಿ ಅವರ ಎಷ್ಟು ಸಮಯ ಮೀಸಲಿಟ್ಟು ಎಷ್ಟು ಪ್ರಾಮಾಣಿಕತೆಯಿಂದ ಅವರಲ್ಲೇ ಅಟೆಂಡ್ ಆಗಿರುವಂಥ ಒಂದು ಸರಾಸರಿ 8-9 ಗಂಟೆ ಪರ್ ಡೇ ಆವರೇಜ್ ಇದರಲ್ಲಿ. ಸೊ ಎಲ್ಲಿಯೂ ಕೂಡ ಸಮಯವನ್ನು ವ್ಯರ್ಥವಾಗದೆ ಭಾಳ ಸಮರ್ಪಕವಾಗಿ ವಿಷಯಾಧಾರಿತ ಚರ್ಚೆ ಆಗಿಕೊಂಡು ಯಾವುದೇ ಒಂದು ಧರಣಿ ಬಾವಿಗೆ ಬರುವುದಿರಲಿ ಅಥವಾ ಒಂದು ಗಲಾಟೆಯಾಗಿ ನಾವು ಮುಂದಕ್ಕೆ ಹಾಕಿದ್ದಿರಲಿ, ಒಂದು ಉದಾಹರಣೆ ಬಿಟ್ಟು ಎಲ್ಲಿ ಕೂಡ 9 ದಿವಸ ಆಗಲಿಲ್ಲ. ಸೊ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದವರು ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಅಧಿವೇಶನ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 39 ಬಿಲ್ ಪ್ರೆಸೆಂಟ್ ಆಯಿತು. ಇಟ್ಸ್ ಅನ್ ಹಿಸ್ಟ್ರಿ. 39 ಬಿಲ್ ಪ್ರೆಸೆಂಟ್ ಆಗಿ ಅದರಲ್ಲಿ ಚರ್ಚೆಯಾಗಿ 37 ಬಿಲ್ ಪಾಸ್ ಆಯಿತು. AI ಬೇಸ್ಡ್ ಸೆಕ್ಯೂರಿಟಿ ಸಿಸ್ಟಮ್ ಇಡೀ ನಮ್ಮ ಎಲ್ಲ ಬುಲಾಲ್ ಸಿಟಿ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ವಿಲೇಜ್, ಆಲ್ ಬಾರ್ಡರ್ ಏಜ್ ಎವ್ರಿಥಿಂಗ್, ಆಲ್ AI ಬೇಸ್ಡ್ ಒಂದು ಫೈನಲ್ ಸ್ಟೇಜ್ಗೆ ಬಂದಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಸುಮಾರು ಇಟ್ ಕಮ್ಸ್ ಅಬೌಟ್ 60 crores. ಸೊ ನೆಕ್ಸ್ಟ್ 1 year ಯಾವ ರೋಡು ಇಲ್ಲ, ಯಾವ ತೋಡು ಇಲ್ಲ. ಫಸ್ಟ್ ಇದಕ್ಕಿದ್ದಂಥ ಅನುದಾನ ಇದಕ್ಕೆ ಹಾಕಿ ದೆನ್ ಐ ಆಮ್ ಇನ್ ಟಚ್ ವಿತ್ ಇನ್ಫೋಸಿಸ್ ಮತ್ತು ಬೇರೆ ಸಂಘ ಸಂಸ್ಥೆ ಸೇರಿಕೊಂಡು ಇದಕ್ಕೆ ನಾವು 6 4 ಲೇಡೀಸ್ 1 ಡ್ರೈವರ್ 1 ಕಿಡಾವು